ಮಂಗಳೂರು ಹೊರವಲಯದ ಮರವೂರು ಡ್ಯಾಂನಲ್ಲಿ ಆಕಳೊಂದು ಕಾಲು ಕಟ್ಟಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಈ ದುಷ್ಕೃತ್ಯದ ಹಿಂದೆ ಜಿಲ್ಲೆಯ ಅಕ್ರಮ ಗೋ ಚಟುವಟಿಕೆಗಳು ಕಾರಣ ಎಂದು ಆರೋಪಿಸಲಾಗಿದೆ. ಡ್ಯಾಮ್ ಗೇಟ್ನ ಬಳಿ ನೀರಿನಲ್ಲಿ ಈ ಮೃತ ಗೋವಿನ ಶರೀರ ಕಂಡು ಬಂದಿದ್ದು, ಇದು ಅಕ್ರಮ ಗೋ ಸಾಗಾಟಗಾರರ ಕೃತ್ಯ ಎಂದು ಶಂಕಿಸಲಾಗಿದೆ. ಗೋವಿನ 2 ಕಾಲುಗಳನ್ನು ದುಷ್ಕರ್ಮಿಗಳು ಕಟ್ಟಿ ಹಾಕಿದ್ದಾರೆ. ಮಾಹಿತಿ ಪಡೆದ ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಪ್ರಯಾಸ ಪಟ್ಟು ಮೃತ ಆಕಳ ಶವವನ್ನು ಮೇಲಕ್ಕೆ ತೆಗೆದು ಹಿಂದೂ ಸಂಪ್ರದಾಯದಂತೆ ಮಣ್ಣು ಮಾಡಿದ್ದಾರೆ. ಈ ಅಮಾನುಷ್ಯ ದುಷ್ಕೃತ್ಯದ ಹಿಂದೆ ಅಕ್ರಮ ಗೋ ಸಾಗಾಟದ ಜಾಲದ ಕೈವಾಡ ಇದೆ ಎಂದು ಹಿಂದೂ ಪರ ಸಂಘಟನೆಗಳು ಆರೋಪಿಸಿದ್ದು, ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸದ್ಯ ಇದು ನಿಜವಾಗ್ಲೂ ಕೂಡ ದುಷ್ಕೃತ್ಯ, ಹೀನ ಕೃತ್ಯವನ್ನ ಮಾಡಿದ್ದಾರೆ ನೀಚರು. ಕಾಲು ಕಟ್ಟಿದ ಸ್ಥಿತಿಯಲ್ಲಿ ಗೋವಿನ ಮೃತದೇಹ ಪತ್ತೆಯಾಗಿರುವಂಥದ್ದು ಮರವೂರು ಡ್ಯಾಮ್ ನೀರಿನಲ್ಲಿ ಅಮಾನುಷ್ಯ ಕೃತ್ಯ ಆಗಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಪ್ರಚಾರ ಪ್ರಮುಖ ಸಂದೀಪ್ ಪಂಪೇಲ್ ಅವರು. ಸಂದೀಪ್ ಅವರು ನಮಸ್ತೆ. ನಮಸ್ತೆ. ಸದ್ಯ ಈ ಒಂದು ಕೃತ್ಯ ಏನಿದೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಕೃತ್ಯ, ಕೈಕಾಲುಗಳನ್ನ ಕಟ್ಟಿ ಹಾಕಿ ಅಮಾನುಷವಾಗಿ ನಡೆದುಕೊಂಡಿರುವಂತಹ ವಿಕೃತಗಳು. ಎಸ್, ಏನ್ ಹೇಳ್ತೀರಾ ಸಂದೀಪ್ ಪಂಪೇಲ? ಹೌದು, ಈಗ ಗೋಹತ್ಯೆ ನಿಷೇಧ ಕಾನೂನು ಏನು ಇದೆ, ಇದಾಗಿ ಕೂಡ ಇಂಥ ಘಟನೆಗಳು ಈಗ ಆಗ್ತಾ ಇವೆ. ಈ ಘಟನೆ ಇವತ್ತು ನಾವು ಕಣ್ಣಾರೆ ಕಂಡಂತ ಒಂದು ಘಟನೆ, ಇದಕ್ಕೆಲ್ಲ ಸಾಕ್ಷಿ. ಈ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಇಂಥ ಘಟನೆಗಳನ್ನು ಆಗದಾಗೆ ನೋಡಿಕೊಳ್ಬೇಕು. ನಮ್ದೊಂದು ಆಗ್ರಹ ಸಂಘಟನೆ ಕಡೆ. ಓಕೆ. ಜೊತೆಗೆ ಸಂದೀಪ್ ಪಂಪೇಲ್ ಅವರೇ, ಇಲ್ಲಿ ವಿಚಾರಗಳನ್ನ ನೋಡಿದಾಗ ಅದನ್ನ ಗೋವನ್ನ ಕೈಕಾಲು ಕಟ್ಟಿ ಹಾಕಿ ನೀರಿಗೆ ಎಸೆದಿರುವಂತಹ ಸಂದರ್ಭ, ಅಲ್ಲಿ ತಾವುಗಳು ಅಥವಾ ಹಿಂದೂ ಸಂಘಟನೆಗಳು ಮಾಡಿರುವಂತಹ ಆರೋಪ ಅಂತ ಹೇಳಿದ್ರೆ ಇದು ಗೋ ಸಾಗಾಟದ ಗೋ ಚಟುವಟಿಕೆಗಳು ಕಾರಣ, ಅಕ್ರಮ ಗೋ ಚಟುವಟಿಕೆಗಳು ಇದಕ್ಕೆ ಕಾರಣ ಅನ್ನುವಂತಹ ಆರೋಪವನ್ನ ಮಾಡಿದ್ದೀರಾ. ಏನ್ ಸರ್, ಏನ್ ಕತೆ, ಏನ್ ಹೇಳ್ತೀರಾ? ಹೌದು, ಖಂಡಿತವಾಗಿ. ಈಗ ಏನು ಗೋ ಕಳ್ಳತನ ಆಗ್ತಾ ಇವೆ, ಎಲ್ಲ ಕಡೆಯಲ್ಲಿ ಈಗ ಆಗ್ತಾ ಇವೆ. ಜೊತೆಗೆ ಅಕ್ರಮ ಕಸಾಯಿಖಾನೆಗಳು ತುಂಬಾ ಇವೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಆದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ಎಲ್ಲೆಲ್ಲಿ ಈ ಕಸಾಯಿಖಾನೆಗಳು ಇವೆ ಅದನ್ನು ಮುಚ್ಚಬೇಕು. ಮತ್ತೆ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಬೇಕು. ಇದು ಪೊಲೀಸ್ ಇಲಾಖೆ ಮಾಡಬೇಕಾದ ಒಂದು ಕೆಲಸ. ಓಕೆ, ತಾವು ಅಲ್ಲಿ ಬಹುಶಃ ಈ ಸ್ಥಳದಲ್ಲಿ ಇದ್ರಿ ಅಲ್ವಾ? ಹೌದು. ಓಕೆ. ಆ ಗೋವಿನ ಕೈಕಾಲುಗಳನ್ನ ಕಟ್ಟಿ ಹಾಕಲಾಗಿತ್ತು, ಕಾಲುಗಳನ್ನ. ಹೌದು ಅಲ್ವಾ, ಕಟ್ಟಿ ಹಾಕಲಾಗಿತ್ತು. ಅಂದ್ರೆ ಅಲ್ಲಿ ಗಮನಿಸಬೇಕಾಗಿರುವಂತ ಅಂಶ, ಅದು ಇಂಟೆನ್ಷನಲಿ ಅಲ್ಲಿ ಕಟುಕರು ನೀರಿಗೆ ಹಾಕಿದ್ದಾರಾ ಅಥವಾ ಅಲ್ಲಿ ಗಾಡಿಯಲ್ಲಿ ಹೋಗಿರುವ ಸಂದರ್ಭಗಳಲ್ಲಿ ಬಿದ್ದಿರಬಹುದಾ? ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಈ ಗೋಮಾತೆ ಒಂದು ಪ್ರಾಣ ಒಂದು ಹೋಗಿದೆ. ತಪ್ಪಿಸಿಕೊಳ್ಳುವ ಒಂದು ಏನು ಕಳ್ಳತನ ಆಗಿ ಅದನ್ನು ಕೊಂಡೋಗುವ ಸಮಯದಲ್ಲಿ ತಪ್ಪಿಸಿಕೊಳ್ಳುವ ಪ್ರಯತ್ನ. ಇಲ್ಲಿ ಇಂಟೆನ್ಷನಲಿ ಹೋಗಿ ತಂದು ಬಿಸಾಡಿರುವಂತದ್ದು ಅಲ್ಲ. ಇಲ್ಲ, ಖಂಡಿತವಾಗಿ ಬಿಸಾಡಿದಲ್ಲ. ಏನು ಗೋ ಕಳ್ಳತನ ಆಗ್ತಾ ಇದೆ, ಆ ಸಮಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಡ್ಯಾಮ್ ನ ನೀರಲ್ಲಿ ಅಲ್ಲಿ ಗೋವು ನೀರಲ್ಲಿ ಸಿಲುಕಿ ಹಾಕಿಕೊಂಡಿರುವಂತದ್ದು, ಅಂದ್ರೆ ಸತ್ತಿರುವಂತಹ ಗೋವಿನ ಮೃತದೇಹ ಏನಿದೆ ತಾವು ನೋಡ್ತಾ ಇದ್ದೀರಾ, ನಾವುಗಳು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಸೊ ಹಾಗಾಗಿ ಅಲ್ಲಿ ಕಟುಕರು ಕೊಂಡೋಗುವಂತಹ ಸಂದರ್ಭಗಳಲ್ಲಿ ತಪ್ಪಿಸಿಕೊಂಡು ಅಲ್ಲಿ ಬಿದ್ದಿರುವಂತ ತಾವು ಹೇಳ್ತಾ ಇರುವಂತದ್ದು. ಹೌದು, ಖಂಡಿತ. ಹೌದು. ಓಕೆ. ಕೊನೆಯದಾಗಿ ಹಿಂದೂ ಜಾಗರಣ ವೇದಿಕೆ ಪ್ರಚಾರ ಪ್ರಮುಖ ತಾವು ಸಂದೀಪ್ ಪಂಪೇಲ್ ಅವರು, ಏನು ತಮ್ಮ ವಿಚಾರ, ತಮ್ಮ ಒಂದು ಆಗ್ರಹ ಏನು ಕೊನೆಯದಾಗಿ? ಈಗ ನಾವು ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಆಗ್ರಹ ಏನಂತ ಹೇಳಿದ್ರೆ, ಈಗ ಏನು ಅಕ್ರಮ ಗೋಹತ್ಯೆ ನಿಷೇಧ ಕಾನೂನು ಇದೆ, ಆ ಕಾನೂನು ಸಾಕಾಗಲ್ಲ. ನಾವು ಏನು ಈ ಕಾಯ್ದೆ ಬಂದಿದೆ ಅದನ್ನು ನಾವು ಸ್ವಾಗತ ಮಾಡುವುದು ಕೂಡ ಇಲ್ಲ. ನಮಗೆ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾಯ್ದೆ ಆಗ್ಬೇಕು. ಸಂಪೂರ್ಣ ಗೋಹತ್ಯೆ ನಿಷೇಧ ಅಂತ ಹೇಳಿದ್ರೆ ಆ ಗೋಮಾಂಸ ಎನ್ನುವ ಶಬ್ದವೇ ಇರಬಾರ್ದು. ಸರಿ. ಎಸ್ ಸರ್, ಧನ್ಯವಾದ ಸಂದೀಪ್ ಪಂಪೇಲ್ ಅವರು, ಧನ್ಯವಾದ. ಎಸ್, ಇದು ಸದ್ಯ ಮರವೂರು ಡ್ಯಾಮ್ ನೀರಿನಲ್ಲಿ ಅಮಾನುಷ ಕೃತ್ಯ ಆಗಿರುವಂಥದ್ದು. ನಿಜವಾಗ್ಲೂ ಕೂಡ ನೋಡುವಾಗ ಬೇಸರ ಆಗುತ್ತೆ. ಆ ಗೋವಿನ 2 ಕಾಲುಗಳನ್ನು ಕಟ್ಟಿ 4 ಕಾಲುಗಳನ್ನು ಕಟ್ಟಿ ಹಾಕಿದ್ದಾರೆ. ಅಲ್ಲಿ ಆಕಳು ಕಾಲು ಕಟ್ಟಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು.
ಜೊತೆಗೆ ಈ ದುಷ್ಕೃತ್ಯದ ಹಿಂದೆ ಜಿಲ್ಲೆಯ ಅಕ್ರಮ ಗೋ ಚಟುವಟಿಕೆಗಳು ಕಾರಣ ಅನ್ನುವಂಥದ್ದು ಹಿಂದೂ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಇದನ್ನು ನೋಡಿದಾಗ ಮನುಷ್ಯರಲ್ಲಿ ಎಂತಹ ಕಟುಕರು ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಮಗೆ ಆ ದೃಶ್ಯಾವಳಿ ಬಿಂಬಿತವಾಗುತ್ತೆ.